ಬಾರ್ಕೂರು ಬಂಡಿಮಠ ಕೂರಾಡಿ ನಡೂರು ಮೂಲಕ ಕೊಕ್ಕರ್ಣಿಗೆ ಹೋಗುವಾಗ ಕಡೂರು ಗುಡ್ಡೆಂಗಡಿ ಅಲ್ಲಿಂದ ಮುಂದೆ ರಸ್ತೆ ಎರಡು ಭಾಗದಲ್ಲಿ ಬಾನೆತ್ತರಕ್ಕೆ ಬೆಳೆದು ನಿಂತ ಅಕೇಶಿಯಾ ಮರಗಳು ಸಂಚಾರಕ್ಕೆ ಅಪಾಯವನ್ನು ತಂದೊಡ್ಡಿವೆ. ಇಲ್ಲಿನ ರಸ್ತೆ ಎರಡು ಕಡೆಯಲ್ಲಿ ಈ ಹಿಂದೆ ಕರ್ನಾಟಕ ಕ್ಯಾಶಲ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಅರಣ್ಯ ಇಲಾಖೆಯ ಮೂಲಕ ನೆಡಲಾದ ಅಕೇಶಿಯಾ ಮರಗಳು ಇಂದು ಮಳೆಗಾಲದಲ್ಲಿ ರಸ್ತೆಗೆ ಬಿದ್ದು ಸಂಚಾರಕ್ಕೆ ಕುತ್ತು ತರ್ತಾ ಇವೆ. ಪ್ರತಿ ವರ್ಷ ಮರಗಳು ರಸ್ತೆಗೆ ಉರುಳಿ ಬೀಳುವುದಕ್ಕೆ ಇಲ್ಲಿನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಭುಜಂಗ್ ಶೆಟ್ಟಿಯವರು ಅಪಾಯಕಾರಿ ಮರವನ್ನು ಕಡಿಯುವಂತೆ ಇಲಾಖೆ ಮತ್ತು ಅಧಿಕಾರಿಗಳ ಗಮನ ಸೆಳೆದಿದ್ದರು. ಪರಿಣಾಮ ಕಳೆದ ವರ್ಷ ಕೆಲವು ಮರಗಳನ್ನು ಅಲ್ಲಲ್ಲಿ ಕಡಿಯಲಾಗಿತ್ತು. ಈ ವರ್ಷ ಈಗಾಗಲೇ ಬಂದ ಗಾಳಿ ಮಳೆಗೆ ಹಲವಾರು ಮರಗಳು ಉರುಳಿ ರಸ್ತೆಗೆ ಬಿದ್ದಿದ್ದು ಕಂಡು ಬರ್ತಾ ಇವೆ. ಅರಣ್ಯ ಇಲಾಖೆಯವರಿಗೆ ತಿಳಿಸಿದರೆ KCDC ಇಲಾಖೆಯನ್ನು ತೋರಿಸ್ತಾರೆ, ಅವರಿಗೆ ಹೇಳಿದರೆ ಅರಣ್ಯ ಇಲಾಖೆಯನ್ನು ತೋರಿಸ್ತಾರೆ. ಕೇಂದ್ರ ಸರ್ಕಾರವೇ ನೀರಿನ ಅಂತರ್ಜಲವನ್ನು ಅಪಾರವಾಗಿ ಹೀರುವ ಅಕೇಶಿಯಾ ಮರವನ್ನು ನಿರ್ಮೂಲನೆ ಮಾಡುವಂತೆ ಹೇಳಿದೆ. ಆದರೆ ಸಂಚಾರಕ್ಕೆ ಅಪಾಯವನ್ನು ತರುವ ಇಲ್ಲಿನ ಮರಗಳನ್ನು ಕಡಿಯುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾಡೂರು ಗ್ರಾಮದ ಗುಡ್ಡೆ ಅಂಗಡಿಯಿಂದ ಸಾಧಾರಣ ಕಾಡೂರು ಹೆಲ್ಸಿನಕಟ್ಟೆಯವರೆಗೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕೇಶಿಯಾ ಗಿಡಗಳು ಬೆಳೆದು ಎರಡೂ ಬದಿಯಿಂದ ರಸ್ತೆಗೆ ಬಾಗಿಕೊಂಡಿವೆ. ಇದರ ಬಗ್ಗೆ ನಾನು ತಾಲೂಕು ಪಂಚಾಯತ್ ಉಪಾಧ್ಯಕ್ಷನಾಗಿರುವಾಗ ಉಡುಪಿಯಲ್ಲಿ ಬಹಳಷ್ಟು ಹೋರಾಟ ಮಾಡಿ ಪುನಃ ಬ್ರಹ್ಮಾವರ ತಾಲೂಕಾದ ಮೇಲೂ ಅದನ್ನು ಬಿಡ್ಲಿಲ್ಲ. ಆ ಹೋರಾಟದಲ್ಲಿ ಒಂದು 100 ಅಪಾಯಕಾರಿ ಮರ ಅಂತೇಳಿ 150 ಮರಗಳನ್ನ ತೆಗೆದಿದ್ದಾರೆ. ಆದರೆ ಈ ಅಕೇಶಿಯಾ ಮರ ಏನಂತ ಹೇಳಿದ್ರೆ ಅಗಳು ದಂಡೆಯಲ್ಲಿ ಹಾಕಿರುವುದರಿಂದ ಈ ಮಳೆ ಬಂದಾಗ ಬುಡ ತೇಲ್ತದೆ, ತೇಲಿ ಎಲ್ಲ ರಸ್ತೆಗಳಿಗೆ ಬಾಕೊಂಡಿದೆ. ಅದರಲ್ಲಿಯೂ ಸಹ ಈ ರಸ್ತೆ ಬಹಳಷ್ಟು ವರ್ಷಗಳಿಂದ ಕಳಪೆಯಾಗಿದ್ದು ಕಳೆದ ಬಾರಿ ರಸ್ತೆಯನ್ನು ಸಹ ಒಳ್ಳೆ ರೀತಿಯಲ್ಲಿ ರಸ್ತೆ ಆಗಿದೆ. ಎರಡೂ ಬದಿಯಲ್ಲಿ ಅಕೇಶಿಯಾ ಗಿಡಗಳು ಬಾಗಿರುವುದರಿಂದ ರಸ್ತೆ ಹೋಗುವುದರ ಜೊತೆಯಲ್ಲಿ ನಮ್ಮ ಏನು ಇಲ್ಲಿ ಶಾಲೆ ಇದೆ,